ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಲಾಗಿಗೆ. ಎಂತ ಹೇಳಿದೆ, ನಾನೀಗ ಬೆಳಿಗ್ಗೆ ಹೊರಡ್ತಿದ್ದೇನೆ ಸಾರಿ ಹಾಕಿಕೊಂಡು. ನೋಡಿ ಇದು ಎಂತ ಹಾಕೋದು ಅಂತ ಹೇಳಿದರೆ, ಸ್ಟ್ರೇಟಿಂಗ್ ಮಾಡಿದ ಸ್ಮೂದಿಂಗ್ ಮಾಡಿದ ನಂತರ ಅದಕ್ಕೆ ಸೀರಮ್ ಅಂತ ಬರ್ತದೆ, ಅದನ್ನು ನಾನು ಹಾಕ್ತಿದ್ದೇನೆ. ನೋಡಿ ಅದು ಕೂದಲಿಗೆ ಮಾತ್ರ ಟಚ್ ಆಗಬೇಕಲ್ಲ, ಹಾಗಾಗಿ ನಾನು ಕೂದಲಿಗೆ ಮಾತ್ರ ಟಚ್ ಮಾಡ್ತಿದ್ದೇನೆ. ನೋಡಿ ನಾನು ಯೂಸ್ ಮಾಡೋದು ಲೋರಿಯಾ ಅವರ ಪ್ರಾಡಕ್ಟನ್ನು ತಗೊಳ್ಳಿ. ಈ ಬ್ರ್ಯಾಂಡಿದ್ದು ಲೋರಿಯಾ ಕಾಣಿಸ್ತಾ ಉಂಟಾ? ಲೋರಿಯಾ ನೋಡಿ, ಈ ಥರ ಬರ್ತದೆ ಬಾಟಲ್. ನನಗೆ ಇದು ಒಳ್ಳೆಯದಾಗ್ತದೆ. ಮತ್ತು ನಾನೀಗ ಹೊರಟದ್ದು ನಮ್ಮ ಕಾಲೇಜ್ ಡೇ ಫಂಕ್ಷನ್, ಹಾಗಾಗಿ ನಮಗೆ ಎಲ್ಲರಿಗೂ ಕಂಪಲ್ಸರಿ ಅಂದರೆ ಪ್ಲೇನ್ ಸಾರಿ ಬಂದು ಕಂಪಲ್ಸರಿ ಹಾಕಲಿಕ್ಕೆ. ನಾನು ಈಗ 8:30ಗೆ ನಮಗೆ ಕಾಲೇಜ್ ಬಸ್, ಹಾಗಾಗಿ ನಾನೀಗ ಹೊರಡ್ತಿದ್ದೇನೆ ಮನೆಯಿಂದ. ಸಾರಿ ಉಡಲಿಕ್ಕೆ ತುಂಬ ಕಷ್ಟ ಆಯಿತು, ಯಾಕಂದರೆ ನನಗೆ ಸಾರಿ ಉಟ್ಟೆ ಅಭ್ಯಾಸ ಇಲ್ಲ, ಬೇರೆಯವರು ಉಡಿಸಿಯೇ ನನಗೆ ಅಭ್ಯಾಸ. ಹಾಗಾಗಿ ಇವತ್ತು ಸ್ವಲ್ಪ ಟ್ರೈ ಮಾಡಿದೆ, ಬಂತು. ಆದರೂ ಇನ್ನೂ ಚೂರು ಇಂಪ್ರೂವ್ ಆಗಬೇಕಂತ ಉಂಟು, ಯಾಕಂದರೆ ನನಗೆ ಅಷ್ಟಾಗಿ ಗೊತ್ತಿಲ್ಲ. ಬಾಕಿದು ಡ್ರೆಸ್ ಸೆನ್ಸ್ ಎಲ್ಲ ಓಕೆ, ನಾನು ಹೇಗಾದರೂ ಇದು ಮೈಂಟೈನ್ ಮಾಡ್ತೇನೆ. ಬಟ್ ಇದು ಆಗೋದಿಲ್ಲ ನೋಡಿ, ಸೀರಮ್ ಆಗಿ ನಮ್ಮದು ಸ್ವಲ್ಪ ಇದಾಗ್ತದೆ. ಇಲ್ಲಾಂದರೆ ನಮ್ಮದು ಕೂದಲು ಚಿಕ್ಕದ್ದು ಹೇಳ್ತಾರಲ್ಲ, ಎಂದರೆ ಚಿಕ್ಕಟ್ಟದು ಇದಾಗ್ತದೆ. ಮತ್ತು ಡ್ಯಾಂಡ್ರಫ್ ಆಗ್ತಾ ಉಂಟು, ನನಗೆ ಹೇರ್ ಫಾಲ್ ಆಗ್ತಾ ಉಂಟು. ಹಾಗಾಗಿ ನನ್ನದು ಸಾರಿದು ಫುಲ್ ಪಿಕ್ ನಿಮಗೆ ತೋರಿಸ್ದೆ. ಈಗ ಇಲ್ಲೇ ನಾನು ಸ್ವಲ್ಪ ಹೊರಡುತ್ತಿದ್ದೇನಲ್ಲ, ಹಾಗಾಗಿ ನಾನೀಗ ದೂರ ಹೊರಟದಂದರೆ ನಮ್ಮ ಕಾಲೇಜ್ ಡೇ ಫಂಕ್ಷನ್. ಒಂದು ಸಲ ಹೇಳಿದ್ದೆ, ಆದರೂ ಎಲ್ಲಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಹಾಗಾಗಿ ನಾವೆಲ್ಲರೀಗ ಒಟ್ಟಿಗೆ ಸೇರಿ ಒಂದೇ ಲೆಕ್ಕ ಸಾರಿಯಲ್ಲಿ ಇರ್ತದೆ. ಒಂದಿನ ಕಲರ್ ಚೇಂಜ್ ಇರ್ತದ ಅಂತ, ಮೋಸ್ಟ್ಲಿ ನನ್ನ ಕಲರ್ ಆಗಿ ಯಾರದು ಉಂಟು ಅದು ಗೊತ್ತಿಲ್ಲ ನನಗೆ. ನೋಡಬೇಕು, ಅಲ್ಲಿ ಹೋದ ನಂತರ ಗೊತ್ತಾಗ್ತದೆ. ಈಗ 8:30ಗೆ ಬಸ್, ಅದಕ್ಕಿಂತ ಮೊದಲು ನನಗೆ ಈಗ ರಿಕ್ಷಾದವರಿಗೆ ಕಾಲ್ ಮಾಡಿ ಆಗಬೇಕು. ಈಗ ತಮ್ಮನಿಗೆ ನಾನು ಬಿಡಲಿಕ್ಕೆ ಹೇಳಿದೆ, ಅವ ಹೇಳಿದ ನನಗೆ ಜೋರು ಮಾಡಿದ, ಇದು ಯಾವಾಗಲೂ 325 ದಿವಸ ಮುಗಲಿಕ್ಕಿಲ್ಲ, ಕಾಲೇಜ್ ಡೇ ಅಂತ ಹೇಳಿ. ಎಂತ ಮಾಡೋದು, ನನ್ನ ಹತ್ರ ಒಂದು ಗಾಡಿ ಇದ್ದರೆ ಒಳ್ಳೆದಿತ್ತು. ಕರ್ಮ ಅಲ್ಲ, ಗಾಡಿ ತೆಗಿಬೇಕು. ಸದ್ಯಕ್ಕೆ ಈಗ ಎಂತ ಇಲ್ಲ, ಮುಟ್ಲಿಕ್ಕೆ ಹೋಗಲಿಕ್ಕಿಲ್ಲ. ನೋಡ, ಒಂದು 2 ಇಯರ್ಸ್ ಬಿಟ್ಟು ಸ್ವಲ್ಪ ಸಾರಿ ಹುಟ್ಟದ್ದು ಮೇಲೆ ಆಯಿತು, ಯಾಕಂದರೆ ಇದು ಗಿಡ್ಡ ಸರ್, ನಾನು ಉದ್ದಲ್ಲ. ಹೇಗೆ ಕಾಣಿಸ್ತಿದೆ ಅಂತ ಗೊತ್ತಿಲ್ಲ. ಈಗ ನೋಡುವಷ್ಟು ಪುರ್ಸೊತ್ತು ಕೂಡ ಇಲ್ಲ, ಯಾಕಂದರೆ ಅಲ್ಲಿ ಬೀಚ್ ರೋಡಲ್ಲಿ ಬಂತಂತೆ ಬಸ್ಸು. ಇದು ಬೀಚ್ ರೋಡಲ್ಲ, ಅಲ್ಲಿಗೆ ಬಂದು ಮುಟ್ಲಿಲ್ಲ. ಹಾಗಾಗಿ ಎಂತ ಮಾಡೋದು ಅಂತ ಗೊತ್ತಾಗೋದಿಲ್ಲ ಮಾರ್ರೆ. ಶಾಲೆ ಉಂಡತಾಯ್ತಲ್ಲ ಅಂದಿ इतने मात्र शोक मानते रहा इंप्रूवमेंट मस्त अंड नीर मार्ग शाके अड्डेर पद मेरे पदवता शाले पर दिप्पे रांद नेटता 4ನೇ ಕ್ಲಾಸ್ ಬರೀತೀನಲ್ಲ, 7ನೇ ಮುಟ್ಟದೆ ಮೂಲು. ಹಲೋ ಹಾಯ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ, ಶುಭೋದಯ ಮತ್ತು ನಮಸ್ಕಾರ. ಏನಂದರೆ ನಾನೀಗ ಹೊರಡುವಾಗ ನಮಗೆ ಪಿಕ್ ತೆಗಲಿಲ್ಲ, ಸ್ವಲ್ಪ ಲೇಟ್ ಆಯಿತು ಅಂತ ಹೇಳಿ. ನಾವು ಇವತ್ತು ನಿನ್ನೆ ಅದೇ ರಿಕ್ಷಾದಲ್ಲಿ ಹೋದದ್ದು, ದಿವಾಸ ರಿಕ್ಷಾದಲ್ಲಿ ಹೋದರೆ ನಮಗೆ ತುಂಬ ದೂರ. ಹಾಗಾಗಿ ಇಲ್ಲಿಂದ ಬಸ್ಸಿಗೆ, ಇಲ್ಲಿ ನಮಗೆ ಲೆಕ್ಕದ ಬಸ್ಸು ಈ ರೂಟಲ್ಲಿ, ಹಾಗಾಗಿ ನಾವು ರಿಕ್ಷಾದಲ್ಲಿ ಇವತ್ತು ಹೋಗಲಿಲ್ಲ. ಯಾಕಂದರೆ 150 ರುಪೀಸು ತುಂಬ 3 ಡೇಸಿಗೆ ತುಂಬ ಖರ್ಚಾಗ್ತದಲ್ಲ. ಮಾರ್ನಿಂಗ್ 150 ಆಗ್ತದೆ, ವಾಪಸ್ಸು ಸಂಜೆ ಕೂಡ ಹಾಗೆ ಆದರೆ ಅಂತ ಹೇಳಿ. ಹಾಗಾಗಿ ನಾನೀಗ ಎಲ್ಲಿಗೆ ಹೊರಟದಂದರೆ, ನಾನು ಕಾಲೇಜ್ ಡೇ ಹೋಗಲಿಕ್ಕೆ ಉಂಟು. ಕಾಲೇಜಿಗೆ ಅಲ್ಲಿ ಇವತ್ತು ಡ್ಯೂಟಿ ಇಲ್ಲ, ಮತ್ತು ಅಲ್ಲಿಂದ ಇವತ್ತು ನಮಗೆ ಫ್ರೀ. ಹಾಗಾಗಿ ನಾವು ಇವತ್ತು ಸ್ವಲ್ಪ ಬೀಚಿಗೆ ಎಲ್ಲ ಹೋಗುವ ಅಂತ. ಯಾವುದು ಬೀಚ್ ಅಂತ ಹೇಳಿ ನೀವು ಥಿಂಕ್ ಮಾಡಿ, ನಾನು ಹೇಳೋದಿಲ್ಲ, ಗೆಸ್ ಮಾಡಿ. ಮತ್ತು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾವುದು ನಾನು ಬೀಚಿಗೆ ಹೋದಂತೇಳಿ ಅಂತ. ನಾನು ಚೂರು ಇದು ಮಾಡಿದೆ ಅಂದರೆ ಎಂತ, ನನ್ನ ಕಾಲು ನನಗೆ ಹೊಡೆದ ಚಳಿಗಾಲದಲ್ಲಿ ಬಿರುಕು ಬಿಡ್ತದಲ್ಲ,
ಆ ಥರ. ಹಾಗಾಗಿ ಅದೇ ನಾನು ಇದು ಬಟ್ಟೆಗೆ ಕಲ್ಲುಂಟಲ್ಲ ಅದಕ್ಕೆ ಉಜ್ಜಿದ್ರೆ ಸ್ವಲ್ಪ ಇದು ಕ್ಲೀನ್ ಆಗ್ತದೆ ಕಾಲು ಅಂತ ಹೇಳಿ ಉಜ್ಜಿದೆ. ಆಗ ನಾನು ಪ್ಯಾಂಟ್ ಎಲ್ಲ ಮೇಲೆ ಮಾಡಿದ್ದೆ ನೋಡಿ, ಅದನ್ನೀಗ ಕೆಳಗೆ ಮಾಡಿದ್ದು. ಮತ್ತು ನಾನು ಈ ಡ್ರೆಸ್ಸನ್ನು ನಾನು ಮೀಶೋದಲ್ಲಿ ತೆಗೆದದ್ದು, ಪರ್ಚೇಸ್ ಮಾಡಿದ್ದು. ಒಳ್ಳೆ ಪ್ರಾಡಕ್ಟ್ ನೋಡಿ, ಚೆಂದ ಉಂಟು, ನನಗೆ ತುಂಬ ಇಷ್ಟ ಆಯಿತು. ಮತ್ತು ನಾನು ಒಬ್ಬಳೇ ಹೋಗೋದಲ್ಲ, ಅವಳಿಗೆ ಮಾತ್ರ ಒಂದು ವಿಷಯ ಏನಂದರೆ ವರ್ಷ ಅವಳಿಗೆ ಒಂದು ಸಿಗ್ತದೆ ಹೋಗಲಿಕ್ಕೆ. ಅಲ್ಲಿ ತುಂಬ ಫೋಟೋಸ್ ಎಲ್ಲ ತೆಗಿತಾಳೆ, ಎಲ್ಲ ಮಾಡ್ತಾಳೆ ಅವಳು. ಹಾಗಾಗಿ ಇವಳೊಬ್ಳು ಸುರ್ಪುಣಕ್ಕೆ ಇವತ್ತು ನನ್ನೊಟ್ಟಿಗೆ ಬರ್ತಾಳೆ. ಹೌದು, ಎಷ್ಟು 7 ಗಂಟೆಗೆ ಸ್ಟಾರ್ಟ್ ಮಾಡಿದ್ದಾಳೆ ಹೊರಡಲಿಕ್ಕೆ. ಈಗ ತನಕ ಅವಳದು ಮುಗಿಲಿಲ್ಲ. ಒಂದು 3 ಬಟ್ಟೆ ಟೀ ಶರ್ಟ್ ಚೇಂಜ್ ಮಾಡಿದ್ಲು, ಬ್ಲ್ಯಾಕಲ್ಲಿ ಮತ್ತೊಂದು ಬಾಲ್ ಕಲರಲ್ಲಿ, ಇದೊಂದು ಲಾಸ್ಟಿಗೆ ಇದು ಹೇಳಿದೆ, ಇದನ್ನು ಹಾಕೋ ಮರ್ಯಾದಿಲ್ಲ ಅಂತ ಹೇಳಿದೆ. ಅಂದರೆ ಒಟ್ರಾಶಿ ಆಗೋದು, ಒಂದು ಇದು ಸೆನ್ಸ್ ಅಂತ ಇಲ್ಲ. ಹಾಗಾಗಿ ನಾವು ಹೋಗೋದು ತೋರಿಸ್ತೇನೆ, ಸ್ವಲ್ಪ ವೀಡಿಯೋಸು ಮಾಡ್ತೇನೆ ನಾನೀಗ. ಮತ್ತು ಮಾತಾಡಲಿಕ್ಕೆ ಆಗೋದಿಲ್ಲ. ಮತ್ತು ಬೀಚಲ್ಲಿ ಇದ್ದರೆ ಮಾತಾಡ್ತೇನೆ, ಅಂದರೆ ಎಲ್ಲ ಸಂತೆಗಳಿದೆ. ಕೆಲವರಿಗೆ ಎಂತ ಗೊತ್ತುಂಟಾ, ನಾವು ಒಟ್ಟಿಗೆ ಇದ್ದದನ್ನು ಯೂಟ್ಯೂಬಲ್ಲಿ ಹಾಕಬೇಡ ಅಂತ ಹೇಳ್ತಾರೆ. ಹಾಗಾಗಿ ನಾನು ಹಾಕಲಿಕ್ಕೆ ಹೋಗೋದಿಲ್ಲ. ಸಮಸ್ಯೆ ಅದೇ. ಮತ್ತು ನಾನು ನತ್ತು ಚೇಂಜ್ ಮಾಡಬೇಕಂತಿದ್ದೆ, ಬಟ್ ನಾನು ಮಾಡಲಿಲ್ಲ, ನೆನಪೇ ಆಗಲಿಲ್ಲ. ಇದೇ ಹಾಕಿದ್ದು, ಇದನ್ನು ಚೇಂಜ್ ಮಾಡಿ. ಸಾನಿಯಾ ನಾಳೆ ಚೇಂಜ್ ಮಾಡ್ತೀನಿ, ಸಾನಿ ಹಾಕ್ತೇನೆ. ಮತ್ತು ಇನ್ನೂ ಅಂದರೆ ನೋಡಬೇಕು ಯಾವ ಥರ ಚೂರು ಚೇಂಜ್ ಮಾಡೋದು ಅಂತ ಹೇಳಿ. ಹೇಗೆ ಹಿಡ್ಕೊ. ನನಗೆ ಬಿಸಿಲು ಹೊಡ್ತುಂಟು ಮಾರೆ. ಇಂಚಿದೆ ಕೊಡು ಅಂಚಿಂಟು ಮಿತ್ತದು ಚೂರಿ ಅಲ್ಲ. ಗೈಸ್, ನಾವೀಗ ಮುಟ್ಟಿದ್ದೇವೆ. ಯಾವುದು ಪ್ಲೇಸ್ ಅಂತ ಗೊತ್ತಿಲ್ಲ, ನಮ್ಮ ಫಂಕ್ಷನ್ಗೆ ಹೋಗಿ ಮುಟ್ಟಿದ್ದೇವೆ. ಇವತ್ತು ಫಂಕ್ಷನ್ ಉಂಟು, ನೋಡಬೇಕು, ಸ್ವಲ್ಪ ನೋಡೋದು ಮತ್ತು ಸ್ವಲ್ಪ ತಿರುಗಾಡಲಿಕ್ಕೆ ಹೋಗೋದು. ಹಾಗಾಗಿ ನೋಡುವ. ಗೈಸ್, ತುಳೆಂಗ್ಲು ಮೆಡಿಕಲ್ ಕಾಲೇಜ್ ಉಲಾಡ್. ಅವೆಂದೆತ್ತದು ಪಾರ್ಸಲ್ ಅನ್ಪಡ ಅಂದತೆ. ಓ ಬೊಕ್ಕ ಇಂಜ ಎಂದು ಪೂರ ಫ್ರೀಸರ್ಡ್ ಅಂತೆ. ಮೂಜಿತ್ತು ರೈಟ್, ಮೂಜಿತ್ತಂಡು ಈಗ ಸ್ಟ್ರೆಚ್ಚರ್ ಮೂಜಿತ್ತಂಡು ತೀಜನೆ ಹಿಸ್ಟಾಲಜಿ. ಗೈಸ್, ನಾವು ಹೊರಟವೆ, ನಮ್ಮದು ಎಲ್ಲ ಆಯ್ತಿದೆ, ಫಂಕ್ಷನ್ ಎಲ್ಲ ಆಯಿತು. ನಾವು ಹೊರಟು ಈಗ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಉಂಟು. ಮತ್ತು ಅದಕ್ಕಿಂತ ಮೊದಲು ಸ್ವಲ್ಪ ಬೀಚಿಗೆ ಹೋಗುವ ಅಂತ. ನೋಡಿ, ನಾವು ಹೋಗೋ ಪ್ಲೇಸ್ ನಮ್ಮ ಹಿಂದಿನ ಪ್ಲೇಸ್ ನೀವು ಕಾಣ್ಬೋದು. ನಮ್ಮ ಹಿಂದಿನದ್ದು ಎಲ್ಲುಂಟು ಬರೈತಿ ಹೋಯ್ತಲ್ಲ, ಕಾರವಾರ ಉಂಟು. ಇಲ್ಲ, ಅಲ್ಲಿ ನರ್ಸರಿ ಕಾಣ್ತಾ ಉಂಟಲ್ಲ. ಗೈಸ್, ಈಗ ನಾವು ಹೊರಟಿದ್ದೇವೆ. ಎಲ್ಲಿಗೆ ಅಂದರೆ ಬೀಚಿಗೆ. ಇದು ಎಲ್ಲಿ ಬೀಚ್ ಬರ್ತದೆ ಅಂತ ಹೇಳಿದರೆ ದೂರ ಬೇಡ, ಈಗ ಸದ್ಯಕ್ಕೆ ನನ್ನ ತೋರಿಸಿ. ನಿಲ್ಲು ಸ್ವಲ್ಪ. ಹಾಂ, ಸಾಧಾರಣ ಒಂದು ಜಾಸ್ತಿ ಹಣ ಅಂದು ಸೂರತೆ ನಮ್ಮ ಆನೆ ಹೋದ್ರಂದು ಅಷ್ಟ ಅಂದು. ಗೈಸ್, ಇಲ್ಲಿ ಮಾವಿನಕಾಯಿ ನೋಡಿ ಅಂತೆ, ಎಷ್ಟೆಲ್ಲುಂಟ. ಈಗ ಓಡಿಸಾನೆ ನಾನು. ಹೆಡ್ಡದು ನೀಡು ಮಾಡೋಡದ ಹೆಡ್ಡದ. ಗೈಸ್, ಇಲ್ಲಿ ಒಂದು ನಾಯಿ ಉಂಟು. ನಾಯಿ ಇದ್ರೆ ನಾವು ಎದುರ್ತಿದ್ದೇವೆ. ಇಲ್ಲಿಂಟು ಪಾಪ, ಕಾರ್ ಬೇನೆ ಆಗಿದೆ. ಈಗಲೇ ಮರಳು ನಿಗ್ಲಿವಲ್ಲ. ರಾಮ ಮಂದಿರ ಪುಯ್ಯ ಬಿಚ್ಚು 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 ಬಿಚ್ಚು. ಕಾಮ್ 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 ನೋಡಿ, ಅವಳು ಕರೀತಿದ್ದಾಳೆ. ಇದು ನಾವು ಈ ರೂಟಲ್ಲಿ ನಾವು ಬಂದದ್ದು ಫಸ್ಟ್ ಟೈಮ್. ನಾವು ಈ ರೂಟಲ್ಲಿ ಎಸ್ ಇವರು ಅಮ್ಮ ಬೊರ್ಚ ಒಂದು ಬೇರೆ ಇದು ಮಸ್ತ್. ಇದು ನಮ್ಮದು ನಿಜ ಆಡು ಭಾಷೆ ತುಳು. ಹಾಗಾಗಿ
ಒಂದು ವಿಶೇಷ ಯೋಜನೆ ಇತ್ತು ಗೈಸ್. ನೋಡಿ ನಾವು ಬೀಚಿಗೆ ಮುಟ್ತಾ ಇದ್ವಿ. ರೀಲ್ಸ್ ನಾನಿಲ್ಲ ಗೈಸ್, ಇವಳು ಅವಳದ್ದೇ ಮಾಡ್ತಿದ್ದಾಳೆ. ಗೈಸ್ ನೋಡಿ ದೊಡ್ಡ ಅಲೆ ಬರ್ತಿಲ್ಲ ಗೈಸ್ ನಾವು ನೀರಿಗೆ ಇಳಿದಿವೆ ನೋಡಿ. ನಾನು ಇಳಿದಿಲ್ಲ ನೋಡಿ, ಪ್ಯಾಂಟ್ ಎಲ್ಲ ಉದ್ದ ಆಯಿತು ನಂದು. ಅವ್ನು ಅಷ್ಟೊಂದು ಬರ್ತಾನೆ ಒಂದು ಮನ್ಸಲೆ ಸಿಕ್ಕದೆ ಬಂತು. ಗೈಸ್ ನನ್ನ ಬಟ್ಟೆ ಎಲ್ಲ ಒದ್ದಾಯಿತು ಗೈಸ್. ನಂಗೆ ಈಗ ಟೆಂಪಲಿಗೆ ಹೋಗ್ಲಿಕ್ಕೆ ಉಂಟು. ನೋಡಿ ಇರೋ ತೂಲ ಗೈಸ್. ನೋಡಿ ದೊಡ್ಡ ಹಳೆ ಬಂತು. ನನಗಿಷ್ಟ, ಬಟ್ ಇಲ್ಲಿ ನೀರು ನೋಡೋಕೆ ಸ್ವಲ್ಪ ಹೆದರಿಕೆ ಕೂಡ ಆಯಿತು. ಹಾಗೆ ನಾನು ನೀರಿಗೆ ಇಳಿದದ್ದು, ನೀರಿಗೆ ಇಳಿಬೇಕಂತೆಲ್ಲ, ಹಾಗಾಗಿ ನೋಡಿ. ಸಾಕು 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 ಓಡಿಬಿಡು ಚಂಡಿ ಆಯ್ತಲ್ಲ ಗೈಸ್. ನೋಡಿ ನಾವೀಗ ನಾನು ನೀರಿಗೆ ಇಡುವುದಿಲ್ಲ ಅಂತ ಹೇಳಿ ಹಿಡಿದೆ. ನೀರು ಬರ್ಪಾರಿಯಾ ಯೂಟ್ಯೂಬ್ ಬರ್ಪಯ್ಯಾ ಅಂಚಿದ್ರು ಯೂಟ್ಯೂಬ್ ಬರ್ಪ ಬರ್ಬಾರ ಹಾಂ ಬಕ್ಕ